ಒಬ್ಬ ವ್ಯಕ್ತಿಗೆ ತಾನು ಜನರ ಸೇವೆ ಮಾಡಬೇಕು, ಬೇರೆ ಬೇರೆ ಸಾಧನೆ ಮಾಡಬೇಕು ಅಂತ ಮನಸ್ಸಿದ್ರೆ ಅದೆಲ್ಲವೂ ಸಾಧ್ಯ ಅನ್ನೋದಕ್ಕೆ ಉತ್ತಮ ಸಾಕ್ಷಿ ನಮ್ಮ ಪೆರಾಡಿ ಸೊಸೈಟಿ ಅಧ್ಯಕ್ಷರಾಗಿರುವಂತಹ ಸತೀಶ್ ಕೆ ಕಾಶಿಪಟ್ನವರು. ಇವ್ರ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ಇವರು ನಮ್ಮ ತಾಲೂಕಲ್ಲೇ ಫಸ್ಟ್ ಸಹಕಾರ ರತ್ನ ಪ್ರಶಸ್ತಿ ಕೂಡ ಭಾಜನಾಗಿರುವಂಥವ್ರು, ನಮ್ಮ ಸರ್ಕಾರ ಕೊಟ್ಟಿರುವಂಥದ್ದು. ಯಾಕಂತ ಹೇಳಿದ್ರೆ ಅವರು ಈ ಸಹಕಾರ ಸೊಸೈಟಿಯಲ್ಲಿ ಅಂತಹ ಒಂದು ಸಾಧನೆ ಮಾಡಿದವರು, ಜೊತೆಗೆ ಅಂತಹ ಸೇವೆ ಮಾಡಿದವರು. ನಾನು ಕೇವಲ ಇದನ್ನು ಹೇಳಿದ್ರೆ ಸಾಕಾಗೋದಿಲ್ಲ, ನಾನು ಇದನ್ನು ಓದ್ತಾ ಹೋಗ್ತೀನಿ ಇವರ ಸಾಧನೆ ಎಂಥದ್ದು ಅಂತ. ಇವರು ಬೆಳ್ತಂಗಡಿ APMC ನಿರ್ದೇಶಕರಾಗಿ, ಅಧ್ಯಕ್ಷರಾಗಿ, ಮಂಗಳೂರು ಮಾಸ್ ನಿರ್ದೇಶಕರಾಗಿ, ಪ್ರಸ್ತುತ ಜಿಲ್ಲಾ ಸಹಕಾರಿ ಯೂನಿಯನ್ ನಿರ್ದೇಶಕರಾಗಿ, ಬೆಳ್ತಂಗಡಿ ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರಿ ಮಾರಾಟ ಮಂಡಳಿಯ ಅಧ್ಯಕ್ಷರಾಗಿ, ಕಾಶಿಪಟ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ, ಬೆಳ್ತಂಗಡಿ ಬ್ಲಾಕ್ ಕಾಂಗ್ರೆಸ್ ನಗರ ಅಧ್ಯಕ್ಷರಾಗಿ, ಕೇರಳ ಕಾಶಿಪಟ್ನ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿ, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿ, ಬ್ರಹ್ಮ ಕಲಶೋತ್ಸವ ಸಮಿತಿ ಅಧ್ಯಕ್ಷರಾಗಿ ಸೇವೆ ಮಾಡಿದಂಥವರು. ಎಲ್ಲದರೂ ಕೂಡ ಅಧ್ಯಕ್ಷ ಅಷ್ಟೇ, ಒಂದೆರಡಲ್ಲ 10-15 ಕ್ಷೇತ್ರದಲ್ಲಿ ಕೂಡ ಇವರು ಸಾಧನೆ ಮಾಡಿದಂಥವರು. ಸರ್, ಇಷ್ಟೆಲ್ಲ ಹೇಗೆ ಸರ್ ಸಾಧ್ಯ ಒಬ್ಬ ವ್ಯಕ್ತಿಗೆ? ಅಂದರೆ ನಮಗೆ ದೇವರ ಆಶೀರ್ವಾದ ಮತ್ತು ಜನರ ಬೆಂಬಲ, ಜನರ ಒಂದು ಪ್ರೋತ್ಸಾಹದಿಂದ ಇಷ್ಟೆಲ್ಲ ಸಾಧ್ಯ ಆಯಿತು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗಾಗಿ ನಮ್ಮ ರಾಜಕೀಯವಾಗಿ ನಮ್ಮ ನಾಯಕರು ನಮಗೆ ಸಹಕಾರ ಕೊಟ್ಟದ್ದರಿಂದ ಇದೆಲ್ಲ ಹುದ್ದೆ ನನಗೆ ಲಭಿಸಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಓಕೆ. ಸೊ ಸಮಯ ಎಲ್ಲ ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಿ ಸರ್? ಎಲ್ಲ ಕಡೆ ಕೂಡ ನಿಮ್ಮ ಉಪಸ್ಥಿತಿ ಬೇಕಾಗುತ್ತೆ, ನಿಮ್ಮ ಸಲಹೆ ಸೂಚನೆ ಬೇಕಾಗುತ್ತೆ. ಸೊ ಒಂದು ಕಡೆ ಪೆರಾಡಿ ಸೊಸೈಟಿ ಅಧ್ಯಕ್ಷ, ಗ್ರಾಮ ಪಂಚಾಯತಿ ಅಧ್ಯಕ್ಷ, ಈ ಥರ ಬೇರೆ ಬೇರೆ ಸಂಘ ಸಂಸ್ಥೆಗಳ ಅಧ್ಯಕ್ಷರಾಗಿಂಥವರು, ಹೇಗೆ ಆ ಮ್ಯಾನೇಜ್ಮೆಂಟ್ ಆಗುತ್ತೆ ಅಂತ? ನಾನಂದರೆ ನಮ್ಮ ಎರಡೂ ಸಂಸ್ಥೆಯಲ್ಲಿ ಈಗ ಕಾಶಿಪಟ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ, ಪೆರಾಡಿ ಸೊಸೈಟಿನ ಅಧ್ಯಕ್ಷನಾಗಿ ನಾನು ಅಂದರೆ ನನ್ನ ಮನೆಯಲ್ಲಿ ನಾನು ಬೆಳಿಗ್ಗೆಯಿಂದ ಒಂದು 10 ಗಂಟೆವರೆಗೆ ಬಂದವರಿಗೆ ಮನೆಯಲ್ಲೆಲ್ಲ ಅವರ ಏನು ಕಷ್ಟ, ಅವರಿಗೆ ಏನು ಇದಾಗಬೇಕು ಎಲ್ಲ ಯಾವ ರೀತಿಯ ಸಹಕಾರ ಕೂಡ ನಾನು ಮನೆಯಲ್ಲೇ ಕೊಡ್ತಾ ಇದ್ದೇನೆ. ಆಮೇಲೆ 10 ಗಂಟೆಯಿಂದ ನಾನು ನೇರವಾಗಿ ಪಂಚಾಯತ್ ಆಫೀಸಿಗೆ ಬರ್ತೇನೆ. ಪಂಚಾಯತಿಯಲ್ಲಿ 1 ಗಂಟೆ ಇದ್ದು ಪಂಚಾಯತಿನೆಲ್ಲ ಅವರು ಸಮಸ್ಯೆಯನ್ನೆಲ್ಲ, ಜನರ ಸಮಸ್ಯೆ ಹಾಗೆ ಆಫೀಸಲ್ಲಿ ಎಲ್ಲ ಅವರಿಗೆ ಹತ್ರ ಮಾತಾಡಿ ಅವರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಅಲ್ಲಿಂದ ಪೆರಡಿಗೆ ಬರ್ತೇನೆ, ಬ್ಯಾಂಕಿಗೆ ಬರ್ತೇನೆ. ಬ್ಯಾಂಕಿಗೆ ಬಂದು ಬ್ಯಾಂಕಿನಲ್ಲಿ ಏನು ಎಲ್ಲ ನಮ್ಮ ವ್ಯವಸ್ಥೆ ಉಂಟು ಅದನ್ನೆಲ್ಲ ಮಾಡಿಸಿಕೊಂಡು ಆಮೇಲೆ ಮಧ್ಯಾಹ್ನ ಮೇಲೆ ಬೆಳ್ತಂಗಡಿ ಕಡೆ ಹೊರಡ್ತೇನೆ. ಮತ್ತು ಮಂಗಳೂರು ಮಾಸ್ ಲಿಮಿಟೆಡ್ನ ಅದು ತಿಂಗಳಿಗೊಮ್ಮೆ ಮೀಟಿಂಗ್, ಮತ್ತು ನಮ್ಮ ಯೂನಿಯನ್ ಸಹಕಾರಿ ಯೂನಿಯನ್ನಿನ ತಿಂಗಳಿಗೊಮ್ಮೆ ಮೀಟಿಂಗ್, ಅದನ್ನೆಲ್ಲ ನಾನು ಅಟೆಂಡ್ ಆಗ್ತೇನೆ. ಯಾವುದು ನಾನು ಅಧ್ಯಕ್ಷನಾಗಿ ಇದ್ದರೂ ಹಾಗೆ ನಿರ್ದೇಶಕನಾಗಿದ್ದರೂ ಕೂಡ ನಾನು ಕೊಟ್ಟ ಜವಾಬ್ದಾರಿಯನ್ನು ಅದನ್ನು ಜವಾಬ್ದಾರಿಯುತವಾಗಿ ನಾನು ಮಾಡ್ತೇನೆ. ಅದಕ್ಕೆ ಮೀಟಿಂಗಿಗೆ ಹೋಗದೆ ಅಲ್ಲ ಏನೋ ದಸ್ಕತ್ ಹಾಕಿ ಬರೋದು ಅದೆಲ್ಲ ನನ್ನ ವ್ಯವಸ್ಥೆ ಇರಲಿಲ್ಲ. ನಾನು ಹೋಗಿ ಆ ಟೈಮ್ಗೆ ಹೋಗಿ ಎಲ್ಲ ಮೀಟಿಂಗ್ ಮುಗಿಯುವವರೆಗೆ ನಿಂತು ಅದನ್ನೆಲ್ಲ ಮಾಡಿಕೊಂಡೇ ನಾನು ಬರೋದು. ಓಕೆ. ಸೊ ಜನಗಳ ನಿಮ್ಮ ಮೇಲೆ ಮತ್ತು ಆ ನಿರೀಕ್ಷೆಯನ್ನು ನೀವು ಅದನ್ನು ಮೀರಿ ಮಾಡಿದಂಥವ್ರು, ಅವರ ಸೇವೆಯನ್ನು ಮಾಡ್ತಾ ಬಂದಂಥವ್ರು. ಸೊ ನಿಮಗೆ ಸ್ಫೂರ್ತಿ ಯಾರು ಅಂತ, ಇಷ್ಟೆಲ್ಲ ಸೇವೆ ಮಾಡೋಕ್ಕೆ ಸ್ಫೂರ್ತಿ ಯಾರು? ಸ್ಫೂರ್ತಿ ಅಂದರೆ ನಾನು ವಸಂತ ಬಂಗೇರ್ರವರು ನನ್ನ ರಾಜಕೀಯ ಗುರುವಾಗಿ ಇದ್ದವರು. ಅವರ ಕೆಲಸವನ್ನು ನೋಡಿ ನಾನು ಒಂದು ಆಕರ್ಷಕನಾದೆ. ಅವರು ಬಡವರ ಬಗ್ಗೆ ಕೆಲಸ ಮಾಡುವುದು, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಎಲ್ಲ ರಂಗದಲ್ಲಿ ಅವರು ಕೆಲಸ ಮಾಡುವುದನ್ನು ನಾನು ಹತ್ತಿರದಿಂದ ಬಲ್ಲವನು. ಹಾಗಾಗಿ ನಾನು ಅವರ ಒಂದು ಪ್ರೇರಣೆಯಿಂದ ಇಷ್ಟೆಲ್ಲ ನನಗೆ ಒಂದು ಬೇರೆ ಬೇರೆ ಅವಕಾಶ ಕೂಡ ಅವರು ಮಾಡಿಕೊಟ್ಟಿದ್ದಾರೆ. ನನಗೆ APMC ಆಗಿರ್ಬೋದು, ಎಲ್ಲ ವಿಚಾರದಲ್ಲಿ ಕೂಡ ಅವರು ನನಗೆ ತುಂಬ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಮತ್ತೆ ನಮ್ಮ ಹರೀಶ್ ಕುಮಾರ್ರವರು, ನಮ್ಮ ಈಗ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು, ನನಗೆ ತುಂಬ ಸಹಕಾರವನ್ನು ಕೊಟ್ಟವರು. ಈ ಎಲ್ಲ ವ್ಯವಸ್ಥೆಯಲ್ಲಿ ಕೂಡ ಅವರ ಸಹಕಾರ ಕೂಡ ನನಗೆ ತುಂಬ ಇದೆ. ಆಮೇಲೆ ಈಗಾಗಲೇ ಒಂದು 3-4 ವರ್ಷದಿಂದ ನಮ್ಮ ರಕ್ಷೀಶ್ವರಮ್ರವರು ಬೆಳ್ತಂಗಡಿಗೆ ಬಂದ ಮೇಲೆ ಇನ್ನೂ ಕೂಡ ಸ್ವಲ್ಪ ಬಂಗೇರ ನಂತರ ನನಗೆ ಯಾವುದು ಬೇಡ ಅಂತ ನಾನು ಕೂತವ. ಹಾಗಾಗಿ ರಕ್ಷಿತರು ನನ್ನನ್ನು ನೀವು ಅಲ್ಲಿ ಹಾಗೆ ಕೂತ್ರೆ ಆಗೋದಿಲ್ಲ, ನೀವು ತಾಲೂಕಿಗೆ ನಿಮ್ಮ ಸೇವೆ ಕೇವಲ ಪೆರಾಡಿ ಕಾಶಿಪಟ್ನಕ್ಕೆ ಮಾತ್ರ ಸಾಲದು, ನೀವು ತಾಲೂಕಿಗೆ ನಮಗೆ ಬೇಕು, ಜಿಲ್ಲೆಗೆ ಬೇಕಂತ ಹೇಳಿ ನನ್ನನ್ನು ತೊಡಗಿಸಿಕೊಂಡ್ರು. ಹಾಗಾಗಿ ಅವರ ಒಂದು ಚುರುಕುತನ ಮತ್ತು ಅವರ ಒಂದು ಕೆಲಸ, ಅವರು ಇವತ್ತು ಬೆಳಿಗ್ಗೆ ಮಂಗಳೂರಲ್ಲಿದ್ದರೆ
ಮಧ್ಯಾಹ್ನ ಬೆಳ್ತಂಗಡಿದ್ರೆ ಸಂಜೆ ಬ್ಯಾಂಗ್ಳೂರಿಗೆ ಹೋಗಿ ಎಲ್ಲ ಕೆಲಸವನ್ನು ಮಾಡುವಂಥ ಅವರ ಒಂದು ಚುರುಕುತನ ಮತ್ತು ಅವರು ಒಂದು ಕೆಲಸವನ್ನು ನೋಡಿ ನನಗೆ ಭಾಳ ಇದಾಯಿತು. ಹಾಗಾಗಿ ಅವರೊಟ್ಟಿಗೆ ನಾವು ಆದಷ್ಟು ಜನರ ಕೆಲಸವನ್ನು ಮಾಡಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತದೆ. ಮತ್ತು ವಿಶೇಷವಾಗಿ ಈ ಎಲ್ಲ ನಾನು 2000 ಇಸ್ವಿಯಿಂದ ನಾನು ಕಾಶಿಪಟ್ಟಣ ಗ್ರಾಮ ಪಂಚಾಯತಿನ ಅಧ್ಯಕ್ಷನಾಗಿ 4 ಬಾರಿ ನಾನು ಅಧ್ಯಕ್ಷನಾದೆ, 2 ಬಾರಿ ಉಪಾಧ್ಯಕ್ಷನಾದೆ. ಈ ಎಲ್ಲ ಅವಧಿಯಲ್ಲಿ ಕೂಡ ನನಗೆ ವಿಶೇಷವಾಗಿ ನನ್ನ ಆಡಳಿತ ಮಂಡಳಿ ಸದಸ್ಯರು, ನನ್ನ ಗ್ರಾಮ ಪಂಚಾಯತಿನ ಎಲ್ಲ ಸದಸ್ಯರು, ಅದರ ಒಟ್ಟಿಗೆ PDO ಅಧಿಕಾರಿ ವರ್ಗ ಅಂದರೆ ನನಗೆ ಬಹಳ ಅಚ್ಚುಮೆಚ್ಚು. ನಾನು ಅವರನ್ನು ಯಾವುದಕ್ಕೂ ಇಷ್ಟರವರೆಗೆ ನನ್ನ ಸರ್ವಿಸಲ್ಲಿ ನಾನು ರಾಜಕೀಯವಾಗಿ ನೋಡಿದರೂ ಕೂಡ ನಮ್ಮಲ್ಲಿ ನಮ್ಮ ಸರ್ಕಾರ ಇತ್ತು, ಎಲ್ಲ ಇತ್ತು. ಆದರೂ ಕೂಡ ನಾನು ಇಷ್ಟರವರೆಗೆ ಯಾರಿಗೆ ಲೆಟ್ರ್ ಕೊಟ್ಟು ಇವರನ್ನು ಟ್ರಾನ್ಸ್ಫರ್ ಮಾಡಿ ಅಂತ ಅವರಿಗೆ ಕಿರುಕುಳ ಕೊಟ್ಟದ್ದು ನನ್ನ ಜೀವಮಾನದಲ್ಲಿ ಇಲ್ಲ. ಯಾರು ವ್ಯತ್ಯಾಸ ಆದರೂ ಕೂಡ ಅವರನ್ನು ತಿದ್ದಿ ನನ್ನೊಟ್ಟಿಗೆ ಪ್ರೀತಿಯಿಂದ ಅವರನ್ನು ಸೇರಿಸಿಕೊಂಡು ನಾವು ಕೆಲಸ ಮಾಡಿದ್ದೇವೆ. ನಮಗೆ ಫಸ್ಟಿಗೆ ನಾವು ಧರಣೇಂದ್ರ ಕುಮಾರ್ ಅವರು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿರುವಾಗ ನಮ್ಮ ಎಲ್ಲ ಅವರು ನಾರಾಯಣ ಜಿಲ್ಲಾ ಪಂಚಾಯತಿಯಲ್ಲಿ ನಿರ್ಮಲ ಗ್ರಾಮ ಪುರಸ್ಕಾರಕ್ಕೆ ಸ್ವಚ್ಛತಾ ಆಂದೋಲನ ಮುಖಾಂತರ ನಾವು ಒಳ್ಳೆಯ ಕೆಲಸವನ್ನು ಮಾಡಿದ್ದೇವೆ. ಧರಣೇಂದ್ರ ಕುಮಾರ್ ಅವರು ನನಗೆ ಅವತ್ತು ಅವರ ಒಂದು ಕೆಲಸವನ್ನು ನೋಡಿ ನನಗೆ ಕೂಡ ಅದರ ಬಗ್ಗೆ ಬಹಳ ಒಂದು ಉತ್ಸಾಹದಿಂದ ನಾನು ಕೆಲಸ ಮಾಡಿ ಅವತ್ತು ಕೂಡ ನಿರ್ಮಲ ಗ್ರಾಮ ಪುರಸ್ಕಾರವನ್ನು ನಮಗೆ ಸಿಕ್ಕಿದೆ. ಇದಕ್ಕೆಲ್ಲ ಕಾರಣ ಧರಣೇಂದ್ರ ಕುಮಾರ್ ಅವರು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದೇ ರೀತಿ ಪಂಚಾಯತಿಯಲ್ಲಿ ನಮ್ಮ ನೌಕರರನ್ನು ಮತ್ತು ನಮ್ಮ ಸದಸ್ಯರನ್ನು ನಾವು ಯಾವುದೇ ಪಕ್ಷ ಜಾತಿ ಮತ ಭೇದ ಮರೆತು ನಾವು ಒಟ್ಟಿಗಾಗಿ ನಾವು ಒಂದೇ ಒಂದು ತಾಯಿಯ ಮಕ್ಕಳಂತೆ ಇಲ್ಲಿ ಕೆಲಸ ಮಾಡ್ತೇವೆ. ನಮ್ಮ ನೌಕರರ ಒಂದು ಪ್ರೋತ್ಸಾಹ ನನಗೆ ಮತ್ತು ಅವರ ಕೆಲಸ ನಮ್ಮ PDO ಆಗಲಿ ಇದೆಲ್ಲ ನನಗೆ ಸಹಕಾರದಿಂದ ಇಷ್ಟೆಲ್ಲ ನನಗೆ ಮಾಡಲಿಕ್ಕೆ ಆಯಿತು. ಅದನ್ನು ಬಿಟ್ಟು ಇಲ್ಲಿ ಪೆರಾಡಿ ಸೊಸೈಟಿಗೆ ಬರುವಾಗ 97ನೇ ಇಸ್ವಿಯಲ್ಲಿ ನಾನು ವಸಂತ ಬಂಗೇರನನ್ನು ಸರ್ಕಾರದ ನಾಮನಿರ್ದೇಶನ ಸದಸ್ಯರಾಗಿ ಪ್ರಥಮವಾಗಿ ಈ ಸಂಸ್ಥೆಗೆ ನನ್ನನ್ನು ಕಳಿಸಿಕೊಟ್ರು. ಆಮೇಲೆ ನಮ್ಮ ಸರ್ಕಾರ ಹೋಯಿತು. 2 ವರ್ಷ ನಾನು ನಿರ್ದೇಶಕನಾಗಿ ಸೊಸೈಟಿಯಲ್ಲಿದ್ದೆ. ಆಮೇಲೆ 2004ರಿಂದ ನಾನು ಅಧ್ಯಕ್ಷನಾಗಿ ಪ್ರಥಮವಾಗಿ ನಿರ್ದೇಶಕನಾಗಿ 2004ರಿಂದ ನಾನಿಲ್ಲಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೇನೆ. 4 ಬಾರಿ ಪೂರ್ಣ ಆಗಿ ಈಗ 5ನೇ ಬಾರಿ ಅಧ್ಯಕ್ಷನಾಗಿ ನಾನು 1 ವರ್ಷ ಜನವರಿಗೆ 1 ವರ್ಷ ಆಗ್ತಾ ಬಂತು. 5ನೇ ಬಾರಿ ಅಧ್ಯಕ್ಷನಾಗಿ ನಾನು ಇಲ್ಲಿ ಕೆಲಸ ಮಾಡ್ತಿದ್ದೇನೆ. ಇದಕ್ಕೆಲ್ಲ ಕಾರಣ ಅಂತ ನೀವು ಪ್ರಥಮವಾಗಿ ನನ್ನ ಹತ್ರ ಕೇಳಿದ್ರಿ, ಹೇಗೆಲ್ಲ ನಿಭಾಯಿಸಿದ್ರಿ ನೋಡಿ. ಒಂದು ಸಂಸ್ಥೆಯನ್ನು ಉತ್ತಮವಾಗಿ ನಡೆಸಲು ಅಧ್ಯಕ್ಷರಿಗೆ ಪೂರ್ಣ ಪ್ರಮಾಣದ ಸಹಕಾರ ಆಡಳಿತ ಮಂಡಳಿ, ನಮ್ಮ ಎಲ್ಲ ನಿರ್ದೇಶಕರು, ಅದರ ಒಟ್ಟಿಗೆ ನಮ್ಮ ಮ್ಯಾನೇಜರ್ ಮತ್ತು ಸಿಬ್ಬಂದಿ ವರ್ಗದವರು, ಇವರು ನನಗೆ ಒಳ್ಳೆಯ ರೀತಿಯಿಂದ ಸಹಕಾರ ಕೊಟ್ಟದ್ದರಿಂದ ಇದೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು. ಅವರ ಒಂದು ಏನು ನಗುಮುಖದ ಸೇವೆ, ಬಡವರ ಬಗ್ಗೆ ಕಾಳಜಿ ಇರುವಂಥವರು ನಮ್ಮ ನೌಕರರು. ಹಾಗಾಗಿ ಇದನ್ನೆಲ್ಲ ನನ್ನೊಟ್ಟಿಗೆ ಅವರು ಸೇರಿಸಿಕೊಂಡು, ನಮ್ಮ ಎಲ್ಲ ನಿರ್ದೇಶಕರು ನೌಕರರು ಒಟ್ಟಿಗೆ ಸೇರಿಸಿಕೊಂಡು ಇದನ್ನೆಲ್ಲ ಸಾಧನೆ ಮಾಡಲಿಕ್ಕೆ ಆಯ್ತು ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ ಮೇಡಮ್. ಸೊ ನಿಮ್ಮ ಇಷ್ಟೆಲ್ಲ ನಿಸ್ವಾರ್ಥ ಸೇವೆಯ ಒಂದು ಪ್ರತಿಫಲವಾಗಿ ಸರ್ಕಾರ ನಿಮ್ಮನ್ನು ಗುರುತಿಸಿಕೊಂಡು ನಿಮಗೆ ಸಹಕಾರ ರತ್ನ ಪ್ರಶಸ್ತಿ ಕೊಟ್ಟಿರುವಂಥದ್ದು. ಅದು ಕೂಡ ನಮ್ಮ ತಾಲೂಕಲ್ಲಿ ಮೊದಲನೇ ವ್ಯಕ್ತಿ ನೀವು ಇಂತಹ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದವರು. ಇದರ ಬಗ್ಗೆ ನಿಮ್ಮ ಒಂದು ಮಾತು. ಫಸ್ಟ್ ಆಫ್ ಆಲ್ ಅಭಿನಂದನೆಗಳು ನಿಮಗೆ. ನಾನು ಫಸ್ಟ್ ಹೇಳಬೇಕಾಗಿತ್ತು, ನಮಗೂ ತುಂಬ ಹೆಮ್ಮೆ ಇದೆ ಒಬ್ಬ ತಾಲೂಕಲ್ಲಿ ನಮ್ಮ ಒಂದು ತಾಲೂಕಿನ ಒಬ್ಬ ವ್ಯಕ್ತಿಗೆ ಇಂತಹ ಪ್ರಶಸ್ತಿ ಸಿಕ್ಕಿರುವಂಥದ್ದು. ಸೊ ಇದರ ಬಗ್ಗೆ ನಿಮ್ಮ ಒಂದು ಮೇಡಮ್, ನಾನು ಈ ಪ್ರಶಸ್ತಿಗೆಲ್ಲ ನಾನು ಅರ್ಜಿ ಹಾಕಿದವನಲ್ಲ ಇಷ್ಟರವರೆಗೆ. ನನಗೆ ನಿರ್ಮಲ ಗ್ರಾಮ ಪುರಸ್ಕಾರ ಇರಲಿ, ಬೇರೆ ಬೇರೆ ಸಣ್ಣ ಎಲ್ಲ ಪಂಚಾಯತ್ಗೆ ಅವಾರ್ಡೆಲ್ಲ ಸಿಕ್ಕಿದೆ. ಈ ಸಲ ಏನಂತ ಹೇಳಿದರೆ, ನನಗೆ ಹೋದ ಸಲ 24-25ರಲ್ಲಿ ನನಗೆ ಗಾಂಧಿ ಗ್ರಾಮ ಪುರಸ್ಕಾರ ನನಗೆ ಲಭಿಸಿತ್ತು, ಎಲ್ಲಿ ಕಾಶಿಪಟ್ಟಣ ಗ್ರಾಮ ಪಂಚಾಯತಿಗೆ. ಅದು ಅವಾರ್ಡ್ ಮೊನ್ನೆ ಕೊಟ್ಟರು ಹತ್ರ CM ರವರು. ಆಗ ಆಶಾ ಲತಾ ನಮ್ಮ PDO ಅವರಾಗಿ ಕೆಲಸ ಮಾಡಿದರು. ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ನನಗೆ ಸಪೋರ್ಟಾಗಿ ಅವರು ನಿಂತು ಎಲ್ಲ ಡಾಕ್ಯುಮೆಂಟನ್ನೆಲ್ಲ ರೆಡಿ ಮಾಡಿ ಅವರಿಗೆಲ್ಲ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ಸೆಕ್ರೆಟರಿ ಅವರು, ಲೀನಾ ಅವರು, ಎಲ್ಲ ಸಿಬ್ಬಂದಿ ವರ್ಗದವರು. ಇದು ಮೊನ್ನೆ ನಮಗೆ ನವೆಂಬರ್ 14ಕ್ಕೆ ನನಗೆ ಸಹಕಾರ ರತ್ನ ಪ್ರಶಸ್ತಿ ಸಿಕ್ಕಿದೆ. ನಾನು ಅದನ್ನು ಒಂದು ಪಾಯಿಂಟ್ ಕೂಡ ನಾನು ಎಣಿಸಲಿಲ್ಲ ನನಗೆ ಸಿಗ್ತದಂತ. ನಾನು ಒಂದು 4-5 ತಿಂಗಳ ಮೊದಲು ನಾನು ನಮ್ಮ ಇಲಾಖೆ ಅಧಿಕಾರಿಗಳ DR ಮತ್ತು AR ಅವರು ನಾನು ಮಾತಾಡಲಿಕ್ಕೆ ಹೋಗಿದ್ದೆ. ಆಗ ಅವರೆಲ್ಲ ನೀವು ಯಾವುದರಲ್ಲಿ ಇದ್ದೀರಿ ಅಲ್ಲ ಅಂತ ಕೇಳಿದರು.
ನಾನು ಇಂಥದ್ದನ್ನೆಲ್ಲ ಕೆಲಸ ಮಾಡ್ತಾ ಇದ್ದೇನೆ ಸರ್ ಅಂತ ಹೇಳಿದೆ. ಹಾಗೆ ನಿಮಗೆ ನೋಡಿ ಇಷ್ಟೆಲ್ಲ ಅರ್ಹತೆ ಉಂಟು ನಿಮಗೆ, ನೀವು ಪಂಚಾಯತಿಯಲ್ಲಿ ಒಳ್ಳೆ ಕೆಲಸ ಮಾಡಿದ್ದೀರಿ, ಒಳ್ಳೆಯ ಬಡವರ ಕೆಲಸವನ್ನೆಲ್ಲ ಮಾಡಿದ್ದೀರಿ. ಕಾಶಿಪಟ್ಟಣ ಒಂದು ಗ್ರಾಮವನ್ನು ಬಾವಿಪಟ್ಟಣ ಅಂತ ಒಂದು ರೆಕಾರ್ಡ್ ಆಗಿದೆ ಇಂಡಿಯನ್ ಎಕ್ಸ್‌ಪ್ರೆಸ್ಸಲ್ಲಿ. 200 ಬಾವಿಯನ್ನು ನಾವು ಅಲ್ಲಿ ತೋಡಿ, ಇದನ್ನೆಲ್ಲ ನೀವು ಯಾಕೆ ನೀವು ಸತೀಶ್ರೇ ಸಹಕಾರ ರತ್ನಕ್ಕೆ ನೀವು ಒಂದು ಕೇಳಬಾರ್ದು, ನಿಮ್ಮೊಂದು ಬಯೋಡಾಟ ನಮಗೆ ಕೊಡಿ, ನಾನು ಕಳಿಸ್ತೇನೆ ಅಂತ ಹೇಳಿದರು. ಅದೇ ನನಗೆ ಯಾರೂ ಸರ್ಕಾರದಿಂದ ಅಲ್ಲ, ಯಾರೂ ನನಗೆ ನಮ್ಮ ಸೂಚನೆ ಮಾಡಲಿಲ್ಲ. ಪ್ರಥಮವಾಗಿ ಒಬ್ಬ ಅಧಿಕಾರಿಗಳೇ ನನಗೆ ಹೇಳಿದರು. ಅದಕ್ಕೆ ಮನೆಯಲ್ಲಿ ಬಂದೆ, ತುಂಬ ಆಲೋಚನೆ ಮಾಡಿದೆ. ನಾನೇನು ಅಷ್ಟು ನನಗೆ ಪ್ರಾಯ ಆಗಲಿಲ್ಲ, ನಾನು ಇದು ಕೇಳಬೇಕಾ ಏನು, ಕೆಲಸ ಮಾಡಿದ್ದೇನೆ ಹೌದು ಎಂತ ನನಗೆ ಒಂದು ಇದಾಯಿತು, ಕೇಳಬೇಕಾ ಬೇಡ ಅಂತ. ಮತ್ತು ನಮ್ಮ ಮ್ಯಾನೇಜರ್ ಮತ್ತು ಮೊದಲಿನ ರಿಟೈರ್ಡ್ ಮ್ಯಾನೇಜರ್ ಲತೀಫ್ರವರು ಅವರ ಹತ್ರ ಮಾತಾಡುವಾಗ, ನಾನೆಲ್ಲ ರೆಡಿ ಮಾಡಿ ಕೊಡ್ತೇನೆ ನಿಮಗೆ, ನೀವು ಹಾಕಿ ನೋಡುವ, ಕಳಿಸಿ ಡಿಪಾರ್ಟ್ಮೆಂಟಿಗೆ ಕಳಿಸಿ, ಏನಂತ ನೋಡು ಅಂತ ಹೇಳಿದರು. ಹಾಗೆ ಕಳಿಸಿದೆ, ಅವರೆಲ್ಲ ರೆಡಿ ಮಾಡಿದರು. ಹಾಗೆ ರಕ್ಷೀಶ್ವರಮ್ಮರ ಹತ್ರ ಹೇಳಿದೆ, ಹೀಗೆ ಉಂಟು ರಕ್ಷಿತ್ರೇ ಕೇಳ್ತಾ ಇದ್ದಾರೆ, ಎಂಥದ್ದು ನೀವು ನನಗೆ ಹೇಳಲಿಕ್ಕೆ ಇದಾಯಿತು, ನೀವು ಅದನ್ನು ಅರ್ಹತೆ ಇದ್ದವರು, ನೀವು ನಿಮಗೆ ಸಿಗಲೇಬೇಕು, ನನ್ನಿಂದ ಏನು ಆಗಬೇಕು ಅಂತ ಹೇಳಿ ಅಂತ ಹೇಳಿದರು. ಮತ್ತು ಅವರು ಅದರ ಬೆನ್ನು ಹಿಡಿದರು ರಕ್ಷಿತ್ರವರು. ಮತ್ತು ನಮ್ಮ ಇದನ್ನೆಲ್ಲ ನನಗೆ ಎನ್ ರಾಜೇಂದ್ರ ಕುಮಾರ್ರವರ ಹತ್ರ ಹೇಳಲಿಕ್ಕೆ ನನಗೆ ಒಂದು ಸ್ವಲ್ಪ ಮುಜುಗರ ಆಯಿತು. ಏನು ನಾನು ಇಷ್ಟರವರೆಗೆ ನನಗೆ ಯಾವುದು ಕೇಳಲಿಲ್ಲ, ಬೇರೆಯವರಿಗೆ ಅವರ ಹತ್ರ ಕೇಳಿದ್ದೇನೆ. ಆದರೆ ನಮ್ಮ ಯೂನಿಯನ್ ಅಧ್ಯಕ್ಷರು, ಸಹಕಾರಿ ಯೂನಿಯನ್ನ ಜಿಲ್ಲೆ ಅಧ್ಯಕ್ಷರು ಶಶಿಕುಮಾರ ಬಾಲ್ಯುಟ್ ಅವರು, ಅವರ ಹತ್ರ ನಾನು ಕ್ಲೋಸ್ ಆಗಿದ್ದೇನೆ. ಅವರ ಹತ್ರ ಮಾತಾಡಿದೆ. ಮಾತಾಡುವಾಗ ಸರ್ ಹೀಗೆ ಎಂತ ನಾನು ಹಾಕಬೇಕಾ, ಕಳಿಸಬೇಕಾ ಡಾಕ್ಯುಮೆಂಟ್ ಎಲ್ಲ, ಎಂತ ಮಾಡಬೇಕು, ನೀವು ಕಳಿಸಿ ಅಂತ ಹೇಳಿದರು. ಆಗ ನಾನು ಅಧ್ಯಕ್ಷರಿಗೊಂದು ಹೇಳಬೇಕಲ್ಲ, ನಮ್ಮ ರಾಜೇಂದ್ರ ಕುಮಾರ್ ಅವರಿಗೆ ನನಗೆ ಹೇಳಲಿಕ್ಕೆ ಒಳ್ಳೆಯದಾಗೋದಿಲ್ಲ, ನೀವು ಮಾತಾಡಿ ಅವ್ರ ಹತ್ರ. ಇಲ್ಲ, ನಾನು ಮಾತಾಡ್ತೇನೆ ಅಧ್ಯಕ್ಷರ ಹತ್ರ ಅಂತ ಹೇಳಿದರೆ, ಅಧ್ಯಕ್ಷರ ಹತ್ರ ಮಾತಾಡುವಾಗ ಅವರು ಹೇಳಿದ್ರಂತೆ ಅವ್ರಿಗೆ ಹಾಕಲಿ, ಅವರಿಗೆ ನಾನು ರೆಕಮೆಂಡ್ ಮಾಡ್ತೇನೆ ಅಂತ. ಹಾಗೆಯೇ ನಮ್ಮ ಜಿಲ್ಲೆಯಿಂದ ಎನ್ ರಾಜೇಂದ್ರ ಕುಮಾರ್ ಅವರೊಂದು ಲಿಸ್ಟ್ ಮಾಡಿ ಸರ್ಕಾರಕ್ಕೆ ಕಳಿಸಿದರು, ಮುಖ್ಯಮಂತ್ರಿಯವರಿಗೆ ಕಳಿಸಿದರು. ಅವರು ಕಳಿಸುವಾಗ, ರಾಜೇಂದ್ರ ಕುಮಾರ್ ಅವರೊಬ್ಬರು ಕಳಿಸುವಾಗ, ಅವರು ಭಾರಿ ಅಳತೆ ಮಾಡಿ, ಅವರು ಸೂಕ್ಷ್ಮವಾದ ವ್ಯಕ್ತಿಯವರು. ಅವರು ಯಾರನ್ನು ಕೂಡ ಒಂದು ಆಲೋಚನೆ ಮಾಡಿ ಅವರಿಗೆ ಅದನ್ನು ಇವರಿಗೆ ಅರ್ಹತೆ ಉಂಟಾ ಎಲ್ಲ ನೋಡಿ ಕಳಿಸುವವರು, ಇಲ್ಲದಿದ್ದರೆ ಕಳಿಸುವುದಿಲ್ಲ ಅವರು. ಹಾಗಾಗಿ ನಮ್ಮ ಇದನ್ನು ಅವರು ಸರ್ಕಾರಕ್ಕೆ ಕಳಿಸಿದರು, ಇಲಾಖೆಗೆ ಕಳಿಸಿದರು. ಮತ್ತು ನಾನು ಕಡೆಯವರೆಗೂ, ಮತ್ತು ನಮ್ಮ ರಕ್ಷಿತ್ರವರು, ಹರೀಶ್ ಕುಮಾರ್ರವರು, ಮಂಜುನಾಥ್ ಭಂಡಾರಿ ಅವರು, ಹಾಗೆಯೇ ನಮ್ಮ ಪದ್ಮರಾಜರವರು, ನಮ್ಮ ವಿಶೇಷವಾಗಿ ನಮ್ಮ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ರವರು, ಯು ಟಿ ಖಾದರ್ರವರು, ರಮಣ ತರಯ್ಯವರು, ಇವರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದಾರೆ. ಈ ವಿಚಾರದಲ್ಲಿ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನಾನು ಎನಿಸಲಿಲ್ಲ ಲಾಸ್ಟ್ವರೆಗೆ 12 ತಾರೀಕಿಗೆ ರಾತ್ರಿ ನನಗೆ ಫೋನ್ ಬಂತು 9ವರೆಗೆ, ನಿಮ್ಮನ್ನು ಸಹಕಾರ ರತ್ನಕ್ಕೆ ಆಯ್ಕೆಯಾಗಿದೆ, ನೀವು ನಾಳೆ ಹೊರಡಿ ಬರಬೇಕು, ಒಂದು ದಿವಸ ಮೊದಲೇ ಇಲ್ಲಿ ಬೆಂಗಳೂರಲ್ಲಿ ಇರಬೇಕಂತ ನನಗೆ ಸೂಚನೆ. ನನಗೆ ಆಶ್ಚರ್ಯ ಆಯಿತು, ಕೂಡ ಭಾಳ ಸಂತೋಷ ಕೂಡ ಆಯಿತು. ನನ್ನಂಥವನಿಗೆ ಒಂದು ಹಳ್ಳಿಯ ಒಂದು ಗ್ರಾಮೀಣ ಮಟ್ಟದ ಪಂಚಾಯತ್ ಅಧ್ಯಕ್ಷನಾಗಿ, ಗ್ರಾಮೀಣ ಮಟ್ಟದ ಒಬ್ಬ ಸೊಸೈಟಿಯ ಅಧ್ಯಕ್ಷನಾಗಿ ನನಗೆ ಲಭಿಸಿದಂತ ಹೇಳಿದರೆ ಇದು ನನ್ನ ಭಾಗ್ಯ ಅಂತ ಆಯಿತು. ಭಾಳ ಸಂತೋಷ ಆಯಿತು. ಅದ್ರ ಕೂಡ ಜವಾಬ್ದಾರಿ ಕೂಡ ಹೆಚ್ಚಾಯಿತು. ನಮ್ಮ ಅಧ್ಯಕ್ಷರಿಗೆ ಫೋನ್ ಮಾಡಿದೆ, ನಿನಗೆ ಸಹಕಾರ ರತ್ನ ನನ್ನ ಕೆಲಸ ನಾನು ಮಾಡಿದ್ದೇನೆ, ನೀನು ಇನ್ನೂ ವ್ಯವಸ್ಥಿತವಾಗಿ ಈ ಸಂಸ್ಥೆಯನ್ನು ಇನ್ನೂ ಕೂಡ ಎತ್ತರಕ್ಕೆ ಕೊಂಡೊಯ್ಯಬೇಕಂತ ಆಶೀರ್ವಾದನೂ ಕೂಡ ನನಗೆ ಮಾಡಿದರು. ಹಾಗಾಗಿ ನನಗೆ ಈ ಸಹಕಾರ ರತ್ನ ಪ್ರಶಸ್ತಿ ನನಗೆ ಸಿಕ್ಕಿದೆ, ಭಾಳ ಸಂತೋಷ ಆಯಿತು. ಇದರೊಟ್ಟಿಗೆ ನಿಮ್ಮ ಪತ್ರಿಕಾ ಮಾಧ್ಯಮದವರು, ಎಲ್ಲ ಬೆಳ್ತಂಗಡಿಯ ಪತ್ರಿಕಾ ಮಾಧ್ಯಮದವರು ಕೂಡ ನನಗೆ ಬಹಳ ಸಪೋರ್ಟ್ ಮಾಡಿದ್ದಾರೆ. ನಿಮ್ಮ ಸುದ್ದಿ ಬಿಡುಗಡೆಯವರು ಎಲ್ಲ ನಮಗೆ ಬಹಳ ಸಪೋರ್ಟ್ ಮಾಡಿದ್ದಾರೆ. ನನ್ನ ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಪತ್ರಿಕಾ ಮಾಧ್ಯಮ ಕೂಡ ಒಂದು ಭಾಗವಾಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಮೇಡಮ್. ಇನ್ನೊಂದು ಸರ್, ಇನ್ನು ಕೆಲವೇ ದಿನ ಇರೋದು 17ಕ್ಕೆ ಗೌರವ ಅಭಿನಂದನೆ ನಿಮ್ಮ ಊರಿನ ಎಲ್ಲ ಸೇರ್ಕೊಂಡು ಮಾಡ್ತಿದ್ದಾರೆ. ಇದರ ಬಗ್ಗೆ ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ? ಈಗ 2017ರಲ್ಲಿ ನಾನು APMCನ ಅಧ್ಯಕ್ಷನಾಗಿ ಮತ್ತು ಸ್ಟೇಟಿನ ಮಾರಾಟ ಮಂಡಳಿಯ ಡೈರೆಕ್ಟರ್ನಾಗಿ ನಾನು ನಮ್ಮ ಸರ್ಕಾರ ನನ್ನನ್ನು ನೇಮಕ ಮಾಡಿತ್ತು. ಆ ಸಂದರ್ಭದಲ್ಲಿ ಒಂದು ಊರಿನವರು ನನಗೆ ಗೊತ್ತಿಲ್ಲದೆ ಒಂದು ಸಂಘಟನೆ ಮಾಡಿ ನನಗೆ ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಿದರು 2017ರಲ್ಲಿ. ಅದು ಬಹಳ ಜನ ಸೇರಿದು. ಎನ್ ರಾಜೇಂದ್ರ ಕುಮಾರ್ ಅವರು ಬಂದರು,
ನಮ್ಮ ವಸಂತ ಬಂಗೇರಿದ್ದರು ಅವಾಗ, ಎಲ್ಲ ಈ ಗಣ್ಯ ವ್ಯಕ್ತಿಗಳಿಂದ ನನಗೆ ಅಭಿನಂದನೆ ಆಯಿತು. ಆವತ್ತು ನಾನು ಎನಿಸಿಲ್ಲ ಅಷ್ಟು ಜನ ಸೇರ್ತಾರೆ, ನನಗೆ ಇಷ್ಟು ದೊಡ್ಡದು ಆಗ್ತದೆ ಅಂತ ನಾನು ಎನಿಸಿಲ್ಲ. ನನ್ನೆಲ್ಲ ಮಿತ್ರರೆಲ್ಲ ಸೇರಿ ಇದನ್ನೆಲ್ಲ ಮಾಡಿದ್ದಾರೆ. ಅದು ಕೂಡ ನನಗೆ ಭಾಳ ಸಂತೋಷ ಆಯಿತು. ಇವತ್ತು ಈ ನಾಡ್ದು 17 ತಾರೀಕಿಗೆ ನಡೆಯುವಂಥ ಹುಟ್ಟೂರ ನನಗೆ ಅಭಿನಂದನಾ ಕಾರ್ಯಕ್ರಮ, ಇದು ಮಾಡ್ತಾರೆ ಏನೋ ನಾನು ಎನಿಸಲಿಲ್ಲ. ರಕ್ಷಿತರು ಹೇಳ್ತಿದ್ರು ತಾಲೂಕು ಮಟ್ಟದಲ್ಲಿ ನಾನು ಮಾಡ್ತೇನೆ ಅಂತ ಹೇಳ್ತಿದ್ರು. ಅದರೊಟ್ಟಿಗೆ ಇವರು ಊರಿನವರು ಒಂದು ನನಗೆ ಗೊತ್ತಿಲ್ಲದೆ ಒಂದು ಮೀಟಿಂಗ್ ಮಾಡಿ ಅವರೊಂದು ಅದಕ್ಕೆ ಸಮಿತಿಯನ್ನು ಮಾಡಿದರು. ಸಮಿತಿ ನಮ್ಮ ಸುರೇಶ್ ಅಂಚನ್ ಅವರು ಅದರ ಅಧ್ಯಕ್ಷರಾಗಿ, ಹಾಗೆ ಮನೋಜರವರು ಕಾರ್ಯದರ್ಶಿಯಾಗಿ, ಗೌರವ ಅಧ್ಯಕ್ಷರಾಗಿ ಪ್ರವೀಣ್ ಪಿಂಟೋ ಮತ್ತು NR ಸೀತಾರಾಮರೈ ಅವರು, ನಮ್ಮ ಉಪಾಧ್ಯಕ್ಷರಾದಂಥ ಶ್ರೀಪತಿ ಭಟ್ರವರು, ಸದಾನಂದ ಶೆಟ್ಟಿ ಅವರು, ಸದಾನಂದ ಪೂಜಾರಿ ಅವರು, ಹಾಗೆ ಎಲ್ಲ ಊರಿನ ತುಂಬ ಜನದ ಟೀಮಲ್ಲಿದ್ದಾರೆ. ಎಲ್ಲರ ಹೆಸರು ಹೇಳಲಿಕ್ಕೆ ಎಲ್ಲರೂ ನಮಗೆ ಬೇಕಾದವರೇ. ಹೊಸಂಗಡಿ ಕಡೆಯಿಂದ, ಮರೋಡಿ ಕಡೆಯಿಂದ, ಪೆರಾಡಿ ಕಡೆಯಿಂದ, ದೇವರಾಜ್ ಶೆಟ್ರಿಲ್ಲಿ, ರಾಜೇಶ್ ಶೆಟ್ರಿಲ್ಲಿ, ನಮ್ಮ ಹರೀಶ ಪೆರಾಡಿ, ಇವರೆಲ್ಲ ತುಂಬ ಜನ, ಪ್ರವೀಣ್ ಪಿಂಟೋ ಇವರ ನೇತೃತ್ವದಲ್ಲಿ ಒಂದು ಸಂಘಟನೆಯನ್ನು ಮಾಡಿ ನನಗೆ ಬಂದು ಹೇಳಿದರು, ಹೀಗೆ ನಿಮಗೆ ಅಭಿಪ್ರಾಯ ಏನು, ಅದನ್ನು ನೀವು ಬೇಡ ಅಂತ ಹೇಳಬೇಡಿ, ತಾಲೂಕಲ್ಲಿ ಅವರು ಮಾಡಲಿ, ನಮ್ಮ ಊರಿನ ನೀವು ಹುಟ್ಟಿದ ಊರಿನ ಅಭಿನಂದನೆ ನೀವು ಸ್ವೀಕಾರ ಮಾಡಬೇಕು, ನೀವು ಬರಬೇಕು, ಅದರಲ್ಲಿ ಭಾಗವಹಿಸಬೇಕಂತ ಹೇಳಿದರು. ಹಾಗೆ ಆಲೋಚನೆ ಮಾಡಿ ಮತ್ತು ಆಯ್ತಂತ ನಾನು ಒಪ್ಪಿದೆ. ಬಹಳ ಏನಂತ ಹೇಳಿದರೆ, ನನ್ನ ಹುಟ್ಟೂರ ಸನ್ಮಾನ ಅದೇ ನಮ್ಮ ಹೈಸ್ಕೂಲಿನ ಹತ್ತಿರ ಗರಡಿ ಮೈದಾನದಲ್ಲಿ ನನಗೆ ಮಾಡ್ತಾಯಿದ್ದಾರೆ. ಆ ಪುಣ್ಯದ ಮಣ್ಣದು. ಆ ಮಣ್ಣಿನಲ್ಲಿ ನನಗೆ ಒಂದು ಅಭಿನಂದನೆಯನ್ನು ಕಟೀಲಿನ ಶರಣರು ಬರ್ತಾರೆ, ನನ್ನ ಪ್ರೀತಿಯ ಅರಸರು ಬರ್ತಾರೆ, ಹಾಗೆ ಬಡ್ಡಾರೆ ಬೆಟ್ಟಿನವರು ನನಗೆ ಆಶೀರ್ವಾದ ಮಾಡುವರ ಅಂತ ಧರ್ಮದರ್ಶಿಯವರು ಬರ್ತಾರೆ, ರಕ್ಷಿತರವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ಹಾಗಾಗಿ ಹರೀಶ್ ಕುಮಾರ್ರವರು ಭಾಗವಹಿಸ್ತಾರೆ, ಮತ್ತು ನಮ್ಮ ಇನ್ನೋರ್ವ ಸಹಕಾರ ರತ್ನ ನನ್ನ ಮಾರ್ಗದರ್ಶಕ ಭಾಸ್ಕರ್ S. ಕೋಟ್ಯಾನ್ರವರು ಕೂಡ ಭಾಗವಹಿಸ್ತಾರೆ. ಅವರಿಗೆ ಕೂಡ ಅಭಿನಂದನೆಯನ್ನು ಮಾಡಲಿಕ್ಕಿದ್ದಾರೆ ಇವರು ಸಮಿತಿಯವರು. ಎಲ್ಲ ನನಗೆ ಆ ವೇದಿಕೆಯಲ್ಲಿ ನೀವು ನೋಡಿ, ಅದು ವೇದಿಕೆಯಲ್ಲಿ ಇರುವವರು ಎಲ್ಲ ನನಗೆ ಮಾರ್ಗದರ್ಶನ ಮತ್ತು ಸಲಹೆ, ನನಗೆ ಪ್ರೋತ್ಸಾಹ ಮಾಡಿದ್ದವರು ಅದರಲ್ಲಿ. ಹಾಗೆ ಅದನ್ನೆಲ್ಲ ನೋಡುವಾಗ ಇವರು ಒಳ್ಳೆಯ ರೀತಿಯಿಂದ ಅದನ್ನು ಸಂಘಟನೆ ಮಾಡಿದ್ದಾರೆ. ಅದಕ್ಕೆ ನನಗೆ ಆ ವೇದಿಕೆಯಲ್ಲಿರುವಂಥ ಎಲ್ಲರನ್ನ ಅವರ ಒಂದು ಸಮ್ಮುಖದಲ್ಲಿ ನನಗೆ ಅಭಿನಂದನೆ ಆಗಿದೆ ಅಂತ ಹೇಳಲಿಕ್ಕೆ, ನನಗೆ ಆಗ್ತದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ ಮೇಡಮ್. ಇನ್ನೊಂದು, ನಿಮ್ಮ ಜೀವನದ ಮುಕ್ಕಾಲು ಭಾಗವನ್ನು ಇರುವುದೇ ಜನ ಜೊತೆಗೆ, ಫ್ಯಾಮಿಲಿ ತುಂಬ ಕಡಿಮೆ. ಸೊ ಈ ಎಲ್ಲ ಸೇವೆ ಮಾಡಬೇಕಾದ್ರೆ ಫ್ಯಾಮಿಲಿ ಸಪೋರ್ಟ್ ಯಾವ ಥರ ಇದೆ ಅಂತ ನೋಡಿ. ನನ್ನ ಹೆಂಡತಿ ಸಂಧ್ಯಾಪ್ರಭಾ ಅಂತ, ಅವರು ರಾಜಕೀಯದಲ್ಲಿ ಅಷ್ಟು ಆಸಕ್ತಿ ಇರಲಿಲ್ಲ ಅವರಿಗೆ. ನಾನು ಮದುವೆಯಾಗಿ 99ರಲ್ಲಿ ಮದುವೆಯಾಗಿ ಬರುವಾಗ, ಆಮೇಲೆ ನನ್ನ ಕೆಲಸವನ್ನೆಲ್ಲ ನೋಡಿ, ನಾನು ಜನಗಳಿಗೆ ಸೇವೆ ಮಾಡುವಂತೆಲ್ಲ ನೋಡಿ ಅವರು ಕೂಡ ನನಗೆ ಸಪೋರ್ಟ್ ಆಗಿ ನಿಂತರು. ಈಗ ಯಾವುದೇ ವಿಚಾರದಲ್ಲಿ ಕೂಡ ಇದ್ದರೂ ಕೂಡ ನನಗೆ ಆರೋಗ್ಯದ ಬಗ್ಗೆ ಆಗಲಿ, ಪ್ರತಿಯೊಂದು ನನ್ನ ಇದರ ಬಗ್ಗೆ ಕೂಡ ಅವರು ನನಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಪ್ರತಿ ಕೆಲಸದಲ್ಲಿ ಕೂಡ ಮನೆಗೆ ಯಾರು ಬಂದರೂ ಕೂಡ ನಾನು ಇಲ್ಲದಿದ್ದರೂ ಕೂಡ ಅವರಿಗೆ ಏನಾಗಬೇಕು ಅಂತೆಲ್ಲ ವಿಚಾರಣೆ ಕೂಡ ಅವರು ಮಾಡಿ ನನಗೆ ಕೂಡಲೇ ತಿಳಿಸ್ತಾರೆ. ಇಂಥವ್ರು ಬಂದಿದ್ದಾರೆ, ಅವರಿಗೆ ಇಂಥ ಆಗಬೇಕಂತೆ, ಯಾರಾದರೂ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಲಿಕ್ಕೆ ಒಂದು ಮಾಡಬೇಕಂತ ಅರ್ಜೆಂಟ್. ಹಾಗೆ ಅದನ್ನೆಲ್ಲ ಮನೆಯ ಜವಾಬ್ದಾರಿಯನ್ನು ಕೂಡ ಹೊತ್ತು ಇದನ್ನು ಕೂಡ ಅವರು ಮಾಡ್ತಾರೆ. ನಮ್ಮ ತೋಟ ಉಂಟು, ನಾನು ಅದರಲ್ಲಿ ಜೀವನ ನಡೀಲಿಕ್ಕೆ ಬಸ್ ಉದ್ಯಮವನ್ನು ತಮ್ಮನವರೆಲ್ಲ ನೋಡ್ತಾ ಇದ್ದಾರೆ. ಇವರೆಲ್ಲ ಮನೆಯವರ ತುಂಬ, ನನ್ನ ಮಗಳು ಕೂಡ ಮಗ ಕೂಡ ಎಲ್ಲ ನನಗೆ ಸಹಕಾರ ಕೊಟ್ಟರಿಂದ, ಅಂದರೆ ತಮ್ಮನವರು ಎಲ್ಲ ನನ್ನ ಕುಟುಂಬದವರು ನನಗೆ ತುಂಬ ಸಹಕಾರವನ್ನು ಕೊಟ್ಟದ್ರಿಂದ ಇದೆಲ್ಲ ಸಾಧನೆ ಮಾಡಲಿಕ್ಕೆ ಆಯ್ತು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಂದು, ನಾವು ಅನೇಕ ಉದಾಹರಣೆ ನೋಡಿದ್ದೀವಿ. ಅದೆಷ್ಟೇ ಸಾಧನೆ ಮಾಡಿದ್ರು ಕೂಡ ಆ ಸಾಧಕರ ಹಿಂದೆ ಕೆಲವೊಂದು ಕಹಿ ನೆನಪಿರುತ್ತೆ, ಕೆಲವೊಬ್ಬರ ಚುಚ್ಚು ಮಾತಿರುತ್ತೆ, ನಕಾರಾತ್ಮಕ ಶಕ್ತಿಗಳು ಕೂಡ ಬರ್ತಾ ಇರುವಂಥದ್ದು. ಸೊ ಇದನ್ನೆಲ್ಲ ನೀವು ಹೇಗೆ ನಿಭಾಯಿಸಿತ್ತು? ಅಂಥದ್ದೇನಾದರೂ ಅನುಭವ ಇದ್ದರೆ ಅಂತ? ಅಂಥದ್ದು ತುಂಬ ಇದೆ ಮೇಡಮ್. ನಾವೊಂದು 2-3 ವರ್ಷದಿಂದ ನಾನು ಆರೋಗ್ಯ ಕೂಡ ಹಾಳಾಯಿತು. ಇದನ್ನೆಲ್ಲ ಬೇಡದನ್ನೆಲ್ಲ ನನಗೆ ವಾಟ್ಸಪ್ ಮುಖಾಂತರ ಅದರಲ್ಲಿ ಎಲ್ಲ ನನಗೆ 1-2-3 ಜನ ಬಿಟ್ಟರೆ ಬೇರೆ ಯಾರೂ ಇಲ್ಲ ನಮ್ಮೂರಲ್ಲಿ ಒಂದು 5-6 ಗ್ರಾಮದಲ್ಲಿ. ಇವರೆಲ್ಲ ನನಗೆ ತುಂಬ ಹಿಂಸೆಯನ್ನು ಕೂಡ ನನಗೆ ಕೊಟ್ಟಿದ್ದರು. ಅದನ್ನು 1 ವರ್ಷ ನನಗೆ ತುಂಬ ಕಷ್ಟ ಆಯಿತು. ನನಗೆ ಯಾವುದು ಬೇಡ ಅಂತ ಹೇಳಿ ಆ ಮಟ್ಟಕ್ಕೆ ನಾನು ಹೋಗುವ ಪರಿಸ್ಥಿತಿ ಬಂತು. ನನ್ನ ಮಿತ್ರರೆಲ್ಲ ಸೇರಿ ನನಗೆ ಧೈರ್ಯವನ್ನು ಕೊಟ್ಟರು. ಧೈರ್ಯ ಕೊಟ್ಟು, ನೀವು ಹಾಗಿದ್ರೆ ಆಗಲಿಲ್ಲ, ನಾವು ಎದುರಿಸುವ ಅವರನ್ನು, ಏನು ಬೇಕಾದರೂ ಆದರೂ ಕೂಡ
ನಾವೆಲ್ಲ ಎದುರಿಸುವ ಅಂತ ಒಂದು ಮಾತನ್ನು ನಮ್ಮ ಆಡಳಿತ ಮಂಡಳಿಯವರೆಲ್ಲ ಹಾಗೆ ಪಂಚಾಯತ್ ಸದಸ್ಯರೆಲ್ಲ ಎದುರಿಸುವ ಅಂತ ಹೇಳಿದರು. ಹಾಗಾಗಿ ನಾನು ಎದುರಿಸಿದೆ. ನಾನು ಇತ್ತೀಚೆಗೆ ಒಂದು 2 ವರ್ಷದಿಂದ ತುಂಬ ಸ್ಪೀಡಾಗಿ ನಾನು ಕೆಲಸ ಮಾಡಲಿಕ್ಕೆ ಪ್ರಾರಂಭ. ಯಾಕೆ ಉದ್ದೇಶ ಅಂತ ಹೇಳಿದರೆ, ನನ್ನ ಹಿಂದೆ ಇದ್ದಾರಲ್ಲ ಅವರಿಗೆ ನಾನು ತೋರಿಸಬೇಕು ಅಂತ ಒಂದು ಭಾವನೆಯಿಂದ ನನಗೆ ಹಠ ಬಂತು. ಇನ್ನೂ ಕೂಡ ಅಭಿವೃದ್ಧಿ ಮಾಡಬೇಕು, ಜನರ ಸೇವೆ ಇನ್ನೂ ಕೂಡ ಮಾಡಬೇಕು, ನನ್ನ ಬಗ್ಗೆ ಏನಾದರೂ ಅವರಿಗೆ ಇನ್ನೂ ಕೂಡ ಮಾತಾಡಲಿಕ್ಕೆ ಅವರಿಗೆ ಇನ್ನೂ ಅವಕಾಶ ಅವರಿಗೆ ಸಿಗಬೇಕು ಎಂಬ ಛಲದಿಂದ ಇನ್ನೂ ಕೂಡ ನಾನು ಸ್ಪೀಡ್ ಆಗಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ. ಮನೆಯ ಬೆಳಿಗ್ಗೆಯಿಂದಲೇ ಶುರು ಮಾಡ್ತಾ ಇದ್ದೇನೆ ಈಗ ಜನರ ಸೇವೆ ಮಾಡಲಿಕ್ಕೆ, ಜನರ ಒಂದು ಏನು ಕಷ್ಟದಲ್ಲಿ ಭಾಗವಹಿಸಲಿಕ್ಕೆ. ನಾನು ಅದು ಕೂಡ ನನಗೆ ಒಂದು, ನೀವು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದಿರಿ, ಅದು ಕೂಡ ನನಗೆ ಒಂದು ಪ್ರೇರಣೆ. ಅವರು ನನ್ನ ವಿರೋಧಿ ಅಂತ ನಾನು ಹೇಳುವುದಿಲ್ಲ. ಅವರು ನನಗೆ ಒಂದು ಪ್ರೇರಣೆ ಅವರು ಕೂಡ ನನಗೆ ಒಂದು ಮಾರ್ಗದರ್ಶನ ಕೊಟ್ಟರು ಅಂತ ನಾನು ಭಾವಿಸ್ತೇನೆ. ನಾನು ಅವರಿಗೆ ಏನು ಕೆಟ್ಟದ್ದನ್ನು ನಾನು ಬಯಸುವುದಿಲ್ಲ, ಅವರು ಕೂಡ ಒಳ್ಳೆಯದಾಗಬೇಕಂತ ನಾನು ಬಯಸ್ತೇನೆ. ಸೊ ಇವತ್ತು ಈ ಹಂತದಲ್ಲಿ ನೀವಿದ್ದೀರಾ, 1 ವರ್ಷ 2 ವರ್ಷ 30 ವರ್ಷಗಳ ಸೇವೆ ನೀವು ಮಾಡಿದಂಥವರು. ಸೊ ಜೀವನದ ಅರ್ಧ ಭಾಗ ಈ ಸೇವೆಯಲ್ಲೇ ಹೋಗಿರುವಂಥದ್ದು. ಸೊ ಈ ಸಂದರ್ಭದಲ್ಲಿ ನೀವು ಜನಗಳಿಗೆ ಏನು ಹೇಳ್ತೀರಾ? ಜನಗಳಿಗೆ ನಾನು ಹೇಳೋದು ಒಂದೇ, ಯಾರಿಗೂ ಕೂಡ ನಾವು ಮೋಸ ಮಾಡಲಿಲ್ಲ. ಜನರು ಕೂಡ ನಾವು ಮೋಸ ಮಾಡುವಂಥ, ಅವರಿಗೆ ಕಷ್ಟ ಕೊಡುವಂಥ ಪರಿಸ್ಥಿತಿ ಇಲ್ಲ. ನಮಗೆ ಯಾರು ಉಪಕಾರ ಮಾಡ್ತಾರೆ, ಜನರು ನಮಗೆ, ನಾವು ಯಾರು ಉಪಕಾರ ಮಾಡ್ತೇವೆ ಅವರ ನೆನಪನ್ನು ಇಡಬೇಕು. ನೆನಪನ್ನು ಇಟ್ಟರೆ ದೇವರು ನಮಗೆ ಖಂಡಿತ ಎಂಥ ಒಂದು ಅವಕಾಶವನ್ನು ನಮಗೆ ಕೊಡ್ತಾರೆ. ನಾವು ಜನಗಳಿಗೆ, ನನ್ನ ಮೇಲೆ ತುಂಬ ಪ್ರೀತಿ ಇದೆ. ನಾನು ಅದು ಹೇಳಲಿಕ್ಕೆ ನನಗೆ ಯಾವ ಮಾತು ಕೂಡ ನನಗೆ ಬರೋದಿಲ್ಲ. ನನ್ನ ಬಗ್ಗೆ ಕಾಳಜಿ ಇರುವವರು ತುಂಬ ಜನ ನಮ್ಮ ಈ ಪ್ರದೇಶದಲ್ಲಿ, ಈ ಒಂದೇ ಕಾಶಿಪಟ್ಟಣ ಅಲ್ಲ, ಪೆರಾಡಿ ಅಲ್ಲ, ಎಲ್ಲ ಕಡೆಯಲ್ಲೂ ಕೂಡ ನನಗೆ ಆಶೀರ್ವಾದ ಮಾಡುವವರು, ನನ್ನ ಬಗ್ಗೆ ಕಾಳಜಿ ಇರುವವರು ಕೂಡ ತುಂಬ ಜನ ಇದ್ದಾರೆ. ನನ್ನ ಜನರಿಗೆ ನಾನು ಹೇಳೋದು ಒಂದೇ, ನೀವು ನಿಮ್ಮ ಏನು ಬಯಕೆ ಉಂಟು ಅದನ್ನು ಈಡೇರಿಸುವಂಥ ಭಗವಂತ ಶಕ್ತಿ ನಮಗೆ ಕೊಟ್ಟಿದ್ದಾನೆ. ಅದನ್ನು ಸಮರ್ಪಕವಾಗಿ ನಿಮಗೆ ಮಾಡಿಕೊಡುವಂಥ ಶಕ್ತಿ ಭಗವಂತ ಇನ್ನೂ ಕೂಡ ನಮಗೆ ಕೊಡಲಿ ಅಂತ ನಾನು ಭಾವಿಸ್ತೇನೆ. ಜನರ ಕಷ್ಟಗಳಿಗೆ ನಾನು ಸ್ಪಂದಿಸುತ್ತೇನೆ. ಯಾರು ಮದುವೆಗಾಗಲಿ, ನಮ್ಮ ಬ್ಯಾಂಕಿಂದ ಯಾರು ಕಷ್ಟದವರು ನಮಗೆ ಜಾಸ್ತಿ ಮದುವೆಗೆ ಉಪಕಾರ ಮಾಡಿ ಅಂತ ಬರುವವರು ಜಾಸ್ತಿ ಇರ್ತಾರೆ. ಅವರಿಗೆ ಸಹಾಯ ಮಾಡುವಂಥ ಕೆಲಸವನ್ನು ನಮ್ಮ ಎಲ್ಲ ಆಡಳಿತ ಮಂಡಳಿಯವರು ಸೇರಿ ನಾವು ಅವ್ರಿಗೆ ಕೂಡಲೇ ಸಹಾಯ ಮಾಡ್ತೇವೆ. ಆರೋಗ್ಯ ಸರಿ ಇಲ್ಲದವರಿಗೆ ಹಾಸ್ಪಿಟಲ್ ಆಗಿ ಅಡ್ಮಿಟ್ ಆಗ್ತಾರೆ, ಅವರಿಗೆ ಕೂಡ ನಾವು ಸಹಕಾರ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಇನ್ನು ಕೂಡ ನಮ್ಮ ಊರಲ್ಲಿ, ನಮ್ಮ ಈ ಸೊಸೈಟಿಗೆ ವ್ಯಾಪ್ತಿಯಲ್ಲಿ ಕೆಲವು ಇಸ್ರೇಲಿಗೆ ಬೇರೆ ಬೇರೆ ಹೋಗುವವರಿಗೆ ಬಡ ಅವರಿದ್ದಾರೆ, ಅವರಿಗೆ ಆರ್ಥಿಕ ಪರಿಸ್ಥಿತಿ ಇಲ್ಲ, ಅದಕ್ಕೆ ವೀಸಾ ಮಾಡಲಿಕ್ಕೆ ಅದೆಲ್ಲ, ಅದನ್ನು ಕೂಡ ನಾವು ಸಾಲದ ಮುಖಾಂತರ ಕೊಟ್ಟು ಇವತ್ತು ಒಂದು 5-6 ಫ್ಯಾಮಿಲಿಯಲ್ಲಿ ಬಹಳ ಒಂದು ಒಳ್ಳೆಯ ರೀತಿಯ ಫ್ಯಾಮಿಲಿ ಆಗಿ ಬಂದಿದ್ದಾರೆ ಅಂತ ಹೇಳಿಕ್ಕೆ ಭಾಳ ಸಂತೋಷ ಆಗ್ತದೆ. ಇನ್ನು ಕೂಡ ನಮ್ಮ ಯುವಕರು ಯಾರು ಹೊರಗೆ ಹೋಗಿ ಕೆಲಸ ಮಾಡುವವರು, ಒಳ್ಳೆಯ ವಿದ್ಯಾಭ್ಯಾಸ ಮಾಡುವವರು, ಅವರಿಗೆ ನಾವು ಸಹಕಾರ ಕೊಡುವಂಥ ಕೆಲಸವನ್ನು ಬ್ಯಾಂಕಿಂದ ಮಾಡ್ತೇವೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ತುಂಬ ಖುಷಿಯಾಯಿತು. ನಿಸ್ವಾರ್ಥ ಸೇವೆ, ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಇಲ್ಲ, ಜನರ ಸೇವೆ ನನ್ನ ಮುಖ್ಯ ಧ್ಯೇಯ ಅಂತ ಅಂದ್ಕೊಂಡಂಥವ್ರು. ಇವರ ಈ ಸೇವೆ ಮತ್ತಷ್ಟು ವರ್ಷ ಮುಂದುವರಿಬೇಕು, ನಿಮಗೆ ಇವರ ಸಹಕಾರ ಬೇಕು, ನಿಮಗೆ ಇವರ ಸೇವೆ ಬೇಕಂತ ಹೇಳಿದ್ರೆ ನಿಮ್ಮ ಆಶೀರ್ವಾದ ಜೊತೆಗೆ ನಿಮ್ಮ ಸಹಕಾರ ಕೂಡ ಇವರಿಗೆ ಬೇಕು ಅಂತ ಕೇಳಿಕೊಳ್ತಾ, ವನಿಷ್ಠತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಪೆರಾಡಿ, ಕಾಶಿಪಟ್ಟಣ, ಬೆಳ್ತಂಗಡಿ.